ಮಲ್ಪೆ ಬಂದರಿನ ಮೀನುಗಾರಿಕಾ ಬೋಟ್ ನಾಪತ್ತೆಯಾಗಿ 18 ದಿನ ಕಳೆದಿದೆ. 7 ಜನ ಮೀನುಗಾರರು ಪತ್ತೆಯಾಗಿಲ್ಲ. ಆದರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಮೀನುಗಾರರ ಸಂಘದ ಅಧ್ಯಕ್ಷ ಸತೀಶ್ ಕುಂದರ್ ಆರೋಪಿಸಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೋಟ್ ಕಾಣೆಯಾದ ಬಳಿಕ ಜೊತೆಗಿದ್ದ 20 ಬೋಟ್ನವರು ಮತ್ತು ಇತರರು ಸತತವಾಗಿ ಹುಡುಕಾಡುತ್ತಿದ್ದಾರೆ. ಈಗಾಗಲೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಸಂಪರ್ಕಿಸಿ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಆದರೆ ಇಷ್ಟರವರೆಗೆ ಮೀನುಗಾರರ ಪತ್ತೆಯಾಗಿಲ್ಲ. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಇನ್ನು 3 ದಿನಗಳ ಅವಕಾಶವನ್ನ ರಾಜ್ಯ ಸರ್ಕಾರಕ್ಕೆ ನೀಡುತ್ತೇವೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರವನ್ನ ಸಂಪರ್ಕಿಸಿ ಮೀನುಗಾರರ ಪತ್ತೆಗೆ ಪ್ರಯತ್ನಿಸಬೇಕು. ಅಲ್ಲಿಯವರೆಗೆ ಕಾಣೆಯಾದ ಮೀನುಗಾರರು ಪತ್ತೆಯಾಗದೇ ಇದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು. ಜನವರಿ 2ರಂದು 3 ಜಿಲ್ಲೆಯ ಮೀನುಗಾರ ಮುಖಂಡರ ಸಭೆಯನ್ನ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ನಾವೆಲ್ಲ ಹೇಳ್ತೇವೆ ಕತ್ತಲೆ ಹಿಂದ್ಗಡೆ ಬೆಳಗುಂಟು ಅಂತ ಹೇಳಿ, ಆದ್ರೆ ಮಲ್ಪೆಯಲ್ಲಿ ಬೆಳಕಿನ ಹಿಂದ್ಗಡೆ ಕತ್ತಲು ಒಂದು ಕವಿದ ವಾತಾವರಣ ಮಲ್ಪೆಯಲ್ಲಿ ಪ್ರಾರಂಭ ಆಗಿದೆ. ಎಲ್ಲಾ ಬೋಟುಗಳು ಮೀನುಗಾರಿಕೆ ಹೋಗ್ತಾ ಇಲ್ಲ. ಯಾರ ಮುಖದಲ್ಲಿ ಒಂದು ನಗುವಿನ ಛಾಯೆ ಇಲ್ಲ. ಎಲ್ಲ ಮನೆಯವರು ನೋಡಿ ಅವರ ತಮ್ಮನವರು ಇದ್ದಾರೆ ಇಲ್ಲಿ, ಅವರನ್ನು ನೋಡುವಾಗಲೇ ನಮಗೆ ಗೊತ್ತಾಗಬಹುದು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಏನಾಯ್ತು, ಏನಾದ್ರೂ ಮೆಸೇಜ್ ಉಂಟಾ, ಎಲ್ಲಿಯಾದ್ರೂ ಸಿಕ್ಕಿದ್ರಾ, ಈ ರೀತಿಯ ಒಂದು